ಅದಮಾರಿನಲ್ಲಿ ಪೂರ್ಣಪ್ರಜ್ಞಾ ಪದವಿ ಕಾಲೇಜು ಆರಂಭವಾಗಲಿದೆ. ಅದಕ್ಕೆ ಶಂಕುಸ್ಥಾಪನೆ ಸಮಾರಂಭ ಅಕ್ಟೋಬರ್ 13ರಂದು ನಡೆಯಲಿದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಭಾಗವಹಿಸಲಿದ್ದಾರೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಅದಮಾರು ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಮಾಹಿತಿ ನೀಡಿದರು. ಅದಮಾರು ಮಟ್ಟದ ಶಿಕ್ಷಣ ಮಂಡಳಿ ಅದಮಾರಿನಲ್ಲಿ ಆರಂಭಿಸುವ ಪೂರ್ಣಪ್ರಜ್ಞಾ ಪದವಿ ಕಾಲೇಜು ಕಟ್ಟಡದ ಶಿಲಾನ್ಯಾಸ, ಉಡುಪಿ ಪೂರ್ಣಪ್ರಜ್ಞಾ ಕಾಲೇಜಿನ ನೂತನ ವಿಜ್ಞಾನ ಸಮುಚ್ಚಯದ ಶಿಲಾನ್ಯಾಸ ಮತ್ತು ಪದವಿ ಪೂರ್ವ ಕಾಲೇಜಿನ ಗಣಕ ವಿಜ್ಞಾನ ಪ್ರಯೋಗಾಲಯದ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಆಗಮಿಸಲಿದ್ದಾರೆ ಎಂದರು. ಅದಮಾರಿನಲ್ಲಿ ಬೆಳಗ್ಗೆ 11ಕ್ಕೆ ಮತ್ತು ಉಡುಪಿಯಲ್ಲಿ 12:30ಕ್ಕೆ ಕಾರ್ಯಕ್ರಮ ಜರುಗಲಿದ್ದು ಸಚಿವರು, ಶಾಸಕರು ಭಾಗವಹಿಸಲಿದ್ದಾರೆ. ಇದು ಅದಮಾರು ಆಡಳಿತದ 40ನೇ ಸಂಸ್ಥೆಯಾಗಿ ರೂಪುಗೊಳ್ಳಲಿದೆ. ಈಗಾಗಲೇ ಸುಮಾರು 17 ಕೋಟಿ ರೂಪಾಯಿಗಳಷ್ಟು ವೆಚ್ಚ ಮಾಡಲಾಗಿದ್ದು, ದೂರದ ಊರಿನಿಂದ ಆಗಮಿಸುವ ವಿದ್ಯಾರ್ಥಿನಿಯರಿಗೆ ವಸತಿ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಶ್ರೀಗಳು ಮಾಹಿತಿ ನೀಡಿದ್ದಾರೆ. ಅದನ್ನು ಗುರುಗಳು ಸಮಾಜದ ಮೇಲಿನ ಕಾಳಜಿಯಿಂದ ಸರ್ಕಾರ ಮಾಡುವುದಿಲ್ಲ ಅಂತಲ್ಲ, ಸಾಕಾಗುವುದಿಲ್ಲ ಅಂತೇಳಿ ನನ್ನ ಗುರುಗಳು ಈ ಕ್ಷೇತ್ರಕ್ಕೆ ಧುಮುಕಿದರು, ಶಿಕ್ಷಣ ಕ್ಷೇತ್ರಕ್ಕೆ ಧುಮುಕಿದರು. ಅವರ ಉದ್ದೇಶ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಇಷ್ಟೇ ಅಲ್ಲ. ಶಿಕ್ಷಣವನ್ನು ಮಾತ್ರ ಕೊಟ್ಟರೆ ಅಫಘಾನಿಸ್ತಾನದಂತೆ ಆಗುತ್ತೆ. ಅಲ್ಲಿ ತಂದು ಹೋಗಬೇಕಾಗಿಲ್ಲ, ನಮ್ಮಲ್ಲೇ ಇದ್ದಾಗ ಕೆಲವುಗಳು. ಹಾಗೆ ಶಿಕ್ಷಣದ ಜೊತೆಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನೂ ಕೊಡಬೇಕು ಅಂತ ಗುರುಗಳ ಉದ್ದೇಶ. ಸಂಸ್ಕಾರವನ್ನು ಕೊಟ್ಟು ಮಕ್ಕಳನ್ನು ಸಂಸ್ಕೃತರನ್ನಾಗಿ, ಸುಸಂಸ್ಕೃತರನ್ನಾಗಿ ಮಾಡಬೇಕು ಅಂತ ಅವರ ಉದ್ದೇಶ. ಅದಕ್ಕೆ ಮಾನ, ಗೌರವ, ಅಭಿಮಾನವನ್ನು ತೋರಿಸತಕ್ಕವನಾಗಬೇಕು ಮಾನದ. ಹಾಗಿದ್ದರೆ ಸಮಾಜದಲ್ಲಿ ಅವನು ಮಾನ್ಯನಾಗುತ್ತಾನೆ ಅಂತ ಭೀಷ್ಮಾಚಾರ್ಯರು ಹೇಳಿದ ಮಾತು. ಅಮಾನಿ ಪ್ರಾಯಶಃ ಸಹಸ್ರನಾಮ ಬರುವವರಿಗೆ ಗೊತ್ತು. ಅಮಾನಿ ಮಾನತಃ ಮಾನ್ಯ. ಲೋಕ